ಪೇಜಾವರ ಶ್ರೀಗಳ ಬಗ್ಗೆ ನಾಥಬ್ರಹ್ಮ ಹಂಸಲೇಖ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಯಾಯ ಅಧಮ ಋಷಿ ಈಶಪ್ರಿಯ ಶ್ರೀಗಳು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಮನುಷ್ಯನಿಗೆ ಕರ್ತವ್ಯಗಳು, ಜವಾಬ್ದಾರಿಗಳು ಇರುತ್ತವೆ, ಅವರವರ ದೃಷ್ಟಿಕೋನ ಅಂತ ಕೂಡ ಇರುತ್ತದೆ. ಆದರೆ ಹಂಸಲೇಖ ನೋಡಿದ ಪ್ರಪಂಚ ಅಷ್ಟೇ ಅಂತ ಇದರಿಂದ ಗೊತ್ತಾಗುತ್ತದೆ. ಪೇಜಾವರ ಶ್ರೀಗಳ ಬಗ್ಗೆ ನಿಂದನೆ ಮಾಡಿದವರ ಬಗ್ಗೆ ಕನಿಕರ ಇದೆ, ಆದರೆ ವಿಶಾಲವಾದ ದೃಷ್ಟಿ ಅವರಿಗೆ ಇಲ್ಲ ಎನ್ನುವ ಬೇಸರ ನಮಗೆ ಇದೆ ಎಂದಿದ್ದಾರೆ. ಮನುಷ್ಯನ ಕರ್ತವ್ಯಗಳು ಅದರೊಟ್ಟಿಗೆ ತನ್ನ ರೆಸ್ಪಾನ್ಸಿಬಿಲಿಟೀಸ್, ಡ್ಯೂಟೀಸ್ ಅಂತ ಇರ್ತದೆ ಪ್ರತಿಯೊಬ್ಬರಿಗೂ. ಅವರವರ ದೃಷ್ಟಿಕೋನ ಅವರಿಗೆ ಸೀಮಿತವಾದ್ದು, ಅಂದರೆ ಅವರು ನೋಡಿದ ಪ್ರಪಂಚ ಅಷ್ಟು ಅಂತ ಅದರಿಂದ ಗೊತ್ತಾಗ್ತದೆ. ಹಾಗಾಗಿ ಪೇಜಾವರ ಸ್ವಾಮಿಗಳೊಟ್ಟಿಗೆ ಅಥವಾ ಅವರನ್ನು ನಿಂದನೆ ಮಾಡುವವರು, ಅವರ ಬಗ್ಗೆ ನಾವೇನು ಕನಿಕರ ಇದೆ ಅಷ್ಟೇ, ಅಂದರೆ ಅವರ ವಿಶಾಲ ದೃಷ್ಟಿ ಅವರಿಗಿಲ್ಲಲ್ಲ ಅಂತ ಬೇಸರ ಇದೆ ಅಷ್ಟೇ.